ಸುಡಗರ ಸಂಭ್ರಮ ಸಮಯವು ಪರಮನ ದರ್ಶನ ಕೊಡುಗೆಯು ಮನುಜರ ಪಾಲಿಗೆ ಶ್ರೇಷ್ಠವು ಬಲಿ ಪೂಜೆಯ ಭರವಸೆಯು ಅನುವಲು ಮಿಡಿದಿದ ಸಂತೋಷವು ದೇವರ ಕರೆಯಿಂದಲೇ ಮನದಲು ಅರಿದಿದೆ ಉಲ್ಲಾಸವು ಒಂದಾದ ಒಲವೆಂದಲೇ ಭಜಿಸುವ ಬೇಡದ ಚಿಂತೆ ತೊರೆಯುವ ಮೌನದ ಮನಸ್ಸಿನಲ್ಲಿ ನಮ್ಮ ಪಾಪಕ್ಕೆ ಕ್ಷಮೆಯ ತೋರುವ ನಂಬಿಕೆ ಭಾವದಲ್ಲಿ ಗುರುಗಳು ಬೋಧಿಸುವ ಆ ವಾಕ್ಯವ ಧ್ಯಾನಿಸುವ ಯೇಸುವ ಆಜ್ಞೆಯನು ನಮ್ಮ ಬದುಕಲಿ ಪಾಲಿಸುವ ಶರಣಾಗುವ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲೇ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಾವಿಂದು ಕರ್ತರ ರೂಪಾಂತರದ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಯೇಸು ಕ್ರಿಸ್ತರು ತಮ್ಮ 3 ಶಿಷ್ಯರೊಡನೆ ಸೇರಿ ಮಹಿಮಾ ರೂಪವನ್ನು ತಾಳಿದ್ದ ಘಟನೆಯನ್ನು ಇಂದು ನಾವು ಧ್ಯಾನಿಸುತ್ತಿದ್ದೇವೆ. ಈ ಬಲಿಪೂಜೆಯಲ್ಲಿಯೂ ಅದೇ ರೂಪಾಂತರಗೊಂಡಂತಹ ಸ್ವಾಮಿ ನಮ್ಮನ್ನು ಭೇಟಿಯಾಗಲಿದ್ದಾರೆ. ಅವರನ್ನು ಆಲಿಸುವ, ಅವರನ್ನು ಸೇವಿಸುವ ನಾವು ಕೂಡ ನಮ್ಮ ಜೀವನದಲ್ಲಿ ಆ ಮಹಿಮಾ ರೂಪವನ್ನು ತಾಳುವಂತೆ ಬೇಕಾದಂಥ ವರವನ್ನು ಬೇಡಿಕೊಳ್ಳೋಣ. ಈ ನಿಟ್ಟಿನಲ್ಲಿ ಅಡ್ಡಿಪಡಿಸುವ ನಮ್ಮ ಪಾಪಗಳಿಗಾಗಿ ಕ್ಷಮೆಯನ್ನು ಯಾಚಿಸೋಣ. ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕಲಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಕ್ರಿಸ್ತರೇ ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ, ಪ್ರಭು ದಯೆಯ ತೋರಿರಿ. ಮಹೋನ್ನತದಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ದೇವನಿಗೆ ಪಿತ ದೇವನಿಗೆ ಸೃಷ್ಟಿಕರ್ತನಿಗೆ ಮಹಿಮೆ, ದೇವರಿಗೂ ಎಂದೆಂದಿಗೂ
ಯುಗ ಯುಗಕ್ಕೂ ಮಹಿಮೆ, ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ ದೇವಕುವರನಿಗೆ ಮಹಿಮೆ, ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ, ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಆತ್ಮನಿಗೆ ಪವಿತ್ರಾತ್ಮನಿಗೆ ವರದಾತನಿಗೆ ಮಹಿಮೆ, ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ, ಇಂದಿಗೂ ಎಂದೆಂದಿಗೂ ಯುಗ ಯುಗಕ್ಕೂ ಮಹಿಮೆ. ಮಹೋನ್ನತದಿ ದೇವರಿಗೆ ಮಹಿಮೆ, ಭೂಲೋಕದಿ ಸುಮನುಜರಿಗೆ ಶಾಂತಿ. ಪ್ರಾರ್ಥಿಸೋಣ. ಯಾರೆಲ್ಲ ಈ ಬಲಿಪೂಜೆಗೆ ತಮ್ಮ ಕೋರಿಕೆಗಳನ್ನು ನೀಡಿದ್ದಾರೆ ಅವರಿಗಾಗಿ, ಜೊತೆಗೆ ನಮ್ಮೆಲ್ಲರ ವೈಯಕ್ತಿಕ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಏಕೈಕ ಪುತ್ರರ ಮಹಿಮಾಭರಿತ ರೂಪಾಂತರದಲ್ಲಿ ವಿಶ್ವಾಸದ ರಹಸ್ಯಗಳನ್ನು ಪಿತಾಪಿತೃಗಳ ಸಾಕ್ಷ್ಯದಿಂದ ರುಜುಪಡಿಸಿದ್ದೀರಿ. ಅಲ್ಲದೆ ನಮ್ಮ ಸಂಪೂರ್ಣ ದತ್ತು ಸ್ವೀಕಾರವನ್ನು ಅದ್ಭುತಕರವಾಗಿ ಮುಂಚಿಸಿದಿರಿ. ನಿಮ್ಮ ಸೇವಕರಾದ ನಾವು ನಿಮ್ಮ ಪ್ರೀತಿಯ ಪುತ್ರರ ವಾಣಿಯನ್ನು ಆಲಿಸಿ ಅವರೊಂದಿಗೆ ಸ್ವರ್ಗೀಯ ರಾಜ್ಯಕ್ಕೆ ಸಹಬಾಧ್ಯಸ್ಥರಾಗುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ದನಿಯೇಲನ ಗ್ರಂಥದಿಂದ ವಾಚನ. ನಾನು ನೋಡುತ್ತಿದ್ದ ಹಾಗೆ ಸಿಂಹಾಸನಗಳನ್ನು ಹಾಕಲಾಯಿತು. ಮಹಾವೃದ್ಧನೊಬ್ಬನು ಆಸೀನನಾದನು. ಆತನ ಉಡುಪು ಬೆಳ್ಳಗಿತ್ತು ಹಿಮದಂತೆ, ಆತನ ತಲೆಗೂದಲಿತ್ತು ನಿರ್ಮಲವಾದ ಬಿಳಿಯ ಉಣ್ಣೆಯಂತೆ. ಆತನ ಸಿಂಹಾಸನ ಅಗ್ನಿ ಜ್ವಾಲೆಗಳು, ಧಗಧಗಿಸುವ ಬೆಂಕಿ ಅದರ ಚಕ್ರಗಳು. ಆ ಸಿಂಹಾಸನದ ಸಮ್ಮುಖದಿಂದ ಪ್ರಜ್ವಲ ಪ್ರವಾಹವೊಂದು ಉಕ್ಕಿ ಹರಿದು ಬಂದಿತು. ಲಕ್ಷೋಪಲಕ್ಷ ದೂತರು ಆತನಿಗೆ ಸೇವೆ ಸಲ್ಲಿಸುತ್ತಿದ್ದರು. ಕೋಟ್ಯಾನುಕೋಟಿ ಕಿಂಕರರು ಆತನ ಮುಂದೆ ನಿಂತಿದ್ದರು. ನ್ಯಾಯ ಸಭೆಯವರು ತೀರ್ಪು ನೀಡಲು ಕುಳಿತುಕೊಂಡರು. ಪಟ್ಟಿ ಪುಸ್ತಕಗಳನ್ನು ತೆರೆಯಲಾಯಿತು. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ನರಪುತ್ರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ರಾಷ್ಟ್ರ ಕುಲ ಭಾಷೆಗಳವರು ಅವನಿಗೆ ಸೇವೆ ಸಲ್ಲಿಸಲೆಂದು ಅವನಿಗೆ ದೊರೆತನ, ಘನತೆ, ರಾಜ್ಯತ್ವ ಇವುಗಳನ್ನು ಕೊಡಲಾಯಿತು. ಅವನ ಆಳ್ವಿಕೆಗೆ ಅಂತ್ಯವಿಲ್ಲ, ಅದು ಶಾಶ್ವತವಾದುದು. ಅವನ ರಾಜ್ಯ ಎಂದಿಗೂ ಅಳಿಯದು. ದೇವರ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವೇ ಸರ್ವಾಧಿಕಾರಿ ನೀನು ಲೋಕಕ್ಕೆಲ್ಲ. ಪ್ರಭುವೇ ಸರ್ವಾಧಿಕಾರಿ ನೀನು ಲೋಕಕ್ಕೆಲ್ಲ. ಇದೇ ಪ್ರಭುವಿನ ಕೈಯಲ್ಲಿ ರಾಜ್ಯಾಧಿಕಾರ. ಉಲ್ಲಾಸಿಸಲಿ ಧರಣಿ ಮಂಡಲಾದ್ಯಂತ, ಸಂತೋಷಿಸಲಿ ಕಡಲಿನ ದ್ವೀಪಗಳೆಲ್ಲ. ಇವೆ ಮುಗಿಲು ಕಾರ್ಮುಗಿಲು ಆತನ ಸುತ್ತಲೂ, ನ್ಯಾಯ ನೀತಿ ಆತನ ಗದ್ದುಗೆಯ ಸ್ಥಿವರಗಳು. ಪ್ರಭುವೇ ಸರ್ವಾಧಿಕಾರಿ ನೀನು ಲೋಕಕ್ಕೆಲ್ಲ. ಸರ್ವಭೌಮನಾದ ಪ್ರಭುವಿನ ಮುಂದೆ
ಕರಗುತ್ತವೆ ಬೆಟ್ಟ ಗುಡ್ಡಗಳು ಮೇನದಂತೆ. ಘೋಷಿಸುತ್ತದೆ ಗಗನಮಂಡಲ ಆತನ ನೀತಿಯನ್ನು, ಕಾಣುತ್ತವೆ ಸಕಲ ಜನಾಂಗ ಆತನ ಮಹಿಮೆಯನು. ಪ್ರಭುವೇ ಸರ್ವಾಧಿಕಾರಿ ನೀನು ಲೋಕಕ್ಕೆಲ್ಲ, ಸರ್ವಾಧಿಕಾರಿ ನೀನು ಲೋಕಕ್ಕೆಲ್ಲ, ಮಹೋನ್ನತ ನೀನು ದೇವರುಗಳಿಗೆಲ್ಲ. ಪ್ರಭುವೇ ಸರ್ವಾಧಿಕಾರಿ ನೀನು ಲೋಕಕ್ಕೆಲ್ಲ. ಈತನು ನನ್ನ ಪ್ರಿಯ ಪುತ್ರ, ನನಗೆ ಪರಮ ಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು, ಈತನ ಮಾತಿಗೆ ಕಿವಿಗೊಡಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಪೇತ್ರ, ಯಾಕೋಬ ಮತ್ತು ಯೋವಾನ ಇವರನ್ನು ಮಾತ್ರ ತಮ್ಮೊಡನೆ ಕರೆದುಕೊಂಡು ಯೇಸು ಸ್ವಾಮಿ ಎತ್ತರವಾದ ಒಂದು ಬೆಟ್ಟಕ್ಕೆ ಹೋದರು. ಅಲ್ಲಿ ಆ ಶಿಷ್ಯರ ಕಣ್ಣೆದುರಿಗೆ ಯೇಸು ರೂಪಾಂತರ ಹೊಂದಿದರು. ಆಗ ಅವರ ಉಡುಪು ಅತ್ಯಂತ ಶುಭ್ರವಾಗಿ ಹೊಳೆಯಿತು. ಜಗದ ಯಾವ ಆಗಸನಿಂದಲೂ ಮಡಿ ಮಾಡಲಾಗದಷ್ಟು ಅದು ಬಿಳುಪಾಯಿತು. ಮೋಶೆ ಮತ್ತು ಎಲಿಯ ಪ್ರತ್ಯಕ್ಷರಾಗಿ ಯೇಸುವಿನೊಡನೆ ಮಾತನಾಡುತ್ತಿದ್ದುದು ಶಿಷ್ಯರಿಗೆ ಕಾಣಿಸಿತು. ಆಗ ಪೇತ್ರನು ಯೇಸುವಿಗೆ, ಗುರುದೇವ, ನಾವು ಇಲ್ಲೇ ಇರುವುದು ಒಳ್ಳೆಯದು. ಅಪ್ಪಣೆಯಾಗಲಿ, 3 ಗುಡಾರಗಳನ್ನು ಕಟ್ಟುವೆವು, ತಮಗೊಂದು, ಮೋಶೆಗೊಂದು ಮತ್ತು ಎಲಿಯನಿಗೊಂದು ಎಂದನು. ಪೇತ್ರನಿಗೆ ತಾನು ಏನು ಹೇಳುತ್ತಿದ್ದೇನೆಂದೇ ತಿಳಿಯಲಿಲ್ಲ. ಶಿಷ್ಯರು ಅಷ್ಟು ಭಯಭ್ರಾಂತರಾಗಿದ್ದರು. ಅಷ್ಟರಲ್ಲಿ ಮೇಘವೊಂದು ಅವರನ್ನು ಆವರಿಸಿತು. ಅದರೊಳಗಿಂದ, ಈತನು ನನ್ನ ಪುತ್ರ, ನನಗೆ ಪರಮಪ್ರಿಯನು, ಈತನ ಮಾತಿಗೆ ಕಿವಿಗೊಡಿ ಎಂಬ ವಾಣಿ ಕೇಳಿಸಿತು. ತಕ್ಷಣ ಶಿಷ್ಯರು ಸುತ್ತಲೂ ನೋಡಲು ತಮ್ಮೊಂದಿಗೆ ಯೇಸು ಒಬ್ಬರೇ ಹೊರತು ಬೇರೆ ಯಾರನ್ನೂ ಕಾಣಲಿಲ್ಲ. ಅನಂತರ ಯೇಸು ಮತ್ತು ಅವರ ಶಿಷ್ಯರು ಬೆಟ್ಟದಿಂದ ಇಳಿದು ಬರುವಾಗ, ನರಪುತ್ರನು ಸತ್ತು ಪುನರುತ್ಥಾನ ಹೊಂದುವ ತನಕ ನೀವು ಕಂಡದ್ದನ್ನು ಯಾರಿಗೂ ಹೇಳಬೇಡಿ ಎಂದು ಆಜ್ಞಾಪಿಸಿದರು. ಅಂತೆಯೇ ಶಿಷ್ಯರು ಅದನ್ನು ಯಾರಿಗೂ ಹೇಳಲಿಲ್ಲ. ಆದರೂ ಸತ್ತು ಪುನರುತ್ಥಾನ ಹೊಂದುವುದು ಎಂದರೆ ಏನು ಎಂದು ತಮ್ಮೊಳಗೆ ಚರ್ಚಿಸಿಕೊಂಡರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ದ ಟ್ರಾನ್ಸ್ಫಿಗರೇಷನ್ ಆಫ್ ಜೀಸಸ್, ಯೇಸುವಿನ ರೂಪಾಂತರದ ಹಬ್ಬವನ್ನು ಇಂದು ಕೊಂಡಾಡುತ್ತೇವೆ. ಇದೇ ಶುಭ ಸಂದೇಶ ತಪಸ್ಸು ಕಾಲದ 2ನೇ ವಾರದಲ್ಲಿಯೂ ನಮಗೆ ಧ್ಯಾನಿಸಲು ಸಿಗುತ್ತದೆ. ಇಂದು ಈ ವಾಚನದಿಂದ ಅಥವಾ ಹಬ್ಬದಿಂದ 2 ಪಾಠಗಳನ್ನು ಕಲಿಬೇಕು. 1,
ಯೇಸು ಕ್ರಿಸ್ತರು ಇಲ್ಲಿ ರೂಪಾಂತರ ಹೊಂದುವ ಆ ಸಂದರ್ಭದಲ್ಲಿ 3 ಶಿಷ್ಯರನ್ನು ಮಾತ್ರ ತಮ್ಮೊಡನೆ ಕರೆದುಕೊಂಡು ಹೋಗುತ್ತಾರೆ. ಪೇತ್ರ, ಯಾಕೋಬ ಮತ್ತು ಯೋವಾನ. ಯೇಸು ಕ್ರಿಸ್ತರಿಗೆ ಅನೇಕ ಶಿಷ್ಯರಿದ್ದರು ಅಥವಾ ಹಿಂಬಾಲಕರಿದ್ದರು. ಅವರಲ್ಲಿ 12 ಮಂದಿ ಅವರ ಶಿಷ್ಯರು. ಅವರನ್ನು ನಾವು ಪ್ರೇಷಿತರು ಎಂದು ಕರೆಯುತ್ತೇವೆ. ಆ 12 ಮಂದಿ ಪ್ರೇಷಿತರಲ್ಲಿ ಯೇಸು ಕ್ರಿಸ್ತರು 3 ಮಾತ್ರ ಕರೆದುಕೊಂಡು ಹೋಗಿ ಅವರ ಸಮ್ಮುಖದಲ್ಲಿ ರೂಪಾಂತರಗೊಳ್ಳುತ್ತಾರೆ, ಅಥವಾ ಆ ಒಂದು ಮಹಿಮಾ ರೂಪವನ್ನು ಅನುಭವಿಸುವ ಒಂದು ಅವಕಾಶವನ್ನು ಈ 3 ಕಲ್ಪಿಸುತ್ತಾರೆ. ಯಾಕೆ 3 ಮಾತ್ರ? 12 ಮಂದಿ ಪ್ರೇಷಿತರಿರುವಾಗ, ಅದೆಷ್ಟೋ ಮಂದಿ ಹಿಂಬಾಲಕರಿರುವಾಗ 3 ಮಾತ್ರ ಯಾಕೆ? ಯೇಸು ಕ್ರಿಸ್ತರು ಸಮಾರ್ಯದ ಸ್ತ್ರೀಗೆ ಮಾತ್ರ ತಾನು ಲೋಕೋದ್ಧಾರಕ ಎಂದು ಹೇಳಿದ್ದು ಯಾಕೆ? ಯೇಸು ಕ್ರಿಸ್ತರು ಮಾರ್ತಳಿಗೆ ಮಾತ್ರ ತಾನೇ ಪುನರುತ್ಥಾನ ಎಂದು ಜೀವ ಹೇಳಿದ್ದು ಯಾಕೆ? ನೋಡಿ, ಪವಿತ್ರ ಪುಸ್ತಕವನ್ನು ನಾವು ಧ್ಯಾನಿಸಿದ್ದೇ ಆದಲ್ಲಿ ಇಂಥ ಒಂದು ಪ್ರಕಟಣೆಗಳು ಕೇವಲ ಒಬ್ಬೊಬ್ಬರಿಗೆ ಇಬ್ಬೊಬ್ಬರಿಗೆ ಮಾತ್ರ ದೊರೆಯುತ್ತದೆ ವಿನ ಯೇಸು ಕ್ರಿಸ್ತರು ಒಬ್ಬ ಗುಂಪಿನಲ್ಲಿ ಇಂಥ ಒಂದು ವಿಶೇಷ ಅನುಭವಗಳನ್ನು ಅವರು ನೀಡುತ್ತಿಲ್ಲ, ಪ್ರಕಟಿಸುತ್ತಿಲ್ಲ. ಯಾಕೆ? ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ತಮ್ಮ ಜೀವನದಲ್ಲಿ ಅಥವಾ ಅವರ ಕಾರ್ಯಶೈಲಿಯನ್ನು ನೋಡಿದ್ದೇ ಆದಲ್ಲಿ ಪ್ರತಿಯೊಬ್ಬರನ್ನ ವ್ಯಕ್ತಿಗತವಾಗಿ ಸ್ಪಂದಿಸುತ್ತಾರೆ ಅಥವಾ ಭೇಟಿಯಾಗುತ್ತಾರೆ. ಹಾಗೂ ತಮ್ಮ ಪ್ರಕಟಣೆಗಳನ್ನು, ತಮ್ಮ ಬೋಧನೆಗಳನ್ನು ವ್ಯಕ್ತಿಗತವಾಗಿ ಒಬ್ಬೊಬ್ಬರಿಗೆ ಅವರು ನೀಡುತ್ತಾರೆ. ಅಂದರೆ ಅವರ್ ಗಾಡ್ ಈಸ್ ಎ ಪರ್ಸನಲ್ ಗಾಡ್. ಅವರು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಅವರು ಗುಂಪಿನಲ್ಲಿ ಗೋವಿಂದ ಮಾಡುವುದಿಲ್ಲ. ಬದಲಾಗಿ ಪ್ರತಿಯೊಬ್ಬನ ಬೇಡಿಕೆಗಳಿಗೆ ವ್ಯಕ್ತಿಗತವಾಗಿ, ಇಂಡಿವಿಜುವಲ್ ಆಗಿ, ಪರ್ಸನಲ್ ಆಗಿ ಸ್ಪಂದಿಸುತ್ತಾರೆ. ಯೆಶಾಯನ ಗ್ರಂಥದಲ್ಲಿ ದೇವರು ಹೇಳುವಂಥ ಮಾತು, ನಿಮ್ಮ ಹೆಸರನ್ನು ನನ್ನ ಅಂಗೈಯಲ್ಲಿ ಕೆತ್ತಲಾಗಿದೆ ಅಥವಾ ಬರೆಯಲಾಗಿದೆ. ಯೇಸು ಕ್ರಿಸ್ತರು ಯೋಹಾನನ ಶುಭ ಸಂದೇಶದಲ್ಲಿ ಹೇಳುವಂಥ ಮಾತು, ನಾನು ನಿಮ್ಮನ್ನು ನಿಮ್ಮ ಹೆಸರಿನಿಂದ ಬಲ್ಲೆ. ನಾನು ಉತ್ತಮ ಕುರಿಗಾಯಿ ಎನ್ನುವಂಥ ಹೇಳುವ ಆ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನು ನಿಮ್ಮನ್ನು ನಿಮ್ಮ ಹೆಸರಿನಿಂದ ಬಲ್ಲೆ. ನಮ್ಮ ಎಲ್ಲರಿಗೂ ಒಂದೊಂದು ಹೆಸರಿದೆ, ಪರ್ಸನಲ್ ನೇಮ್, ವ್ಯಕ್ತಿಗತ ಹೆಸರಿದೆ. ಯೇಸು ಹೇಳುತ್ತಾರೆ, ಆ ಹೆಸರಿಂದ ನಿಮ್ಮನ್ನು ಬಲ್ಲೆ. ಅಂದರೆ ನಮ್ಮ ದೇವರು ಒಬ್ಬ ವ್ಯಕ್ತಿಗತ ದೇವರು, ಪರ್ಸನಲ್ ಗಾಡ್. ಆ ಒಂದು ವ್ಯಕ್ತಿಗತ ಅಥವಾ ಆ ಒಂದು ಹತ್ತಿರದ ಸಂಬಂಧದಲ್ಲಿ ಬೆಳೆಯಲು ನಮಗೆ ಅವಕಾಶ ಇದೆ. ನಾವು ಯೇಸು ಕ್ರಿಸ್ತರಿಗೆ ಎಷ್ಟು ಹತ್ತಿರವಾಗುತ್ತೇವೆ, ಎಷ್ಟೊಂದು ಆ ಬಾಂಧವ್ಯದಲ್ಲಿ ಬೆಳೆಯುತ್ತೇವೆ, ಅಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತರ ಮಹಿಮೆಯನ್ನು ಅನುಭವಿಸಲು, ಆ ಮಹಿಮೆಯಲ್ಲಿ ಭಾಗಿಯಾಗಲು ನಮಗೆ ಅವಕಾಶ ಇದೆ. ಎರಡನೆಯ ಪಾಠ, ಯೇಸು ಕ್ರಿಸ್ತರ ಈ ರೂಪಾಂತರವನ್ನು ಅನುಭವಿಸುವಂತಹ ಭಾಗ್ಯ ಈ 3 ಶಿಷ್ಯರಿಗೆ ಲಭಿಸುತ್ತದೆ. ಆದರೆ ಮಧ್ಯದಲ್ಲಿ ಏನಾಯಿತು? ಈ ಘಟನೆ ನಡೆಯುತ್ತಿರುವಾಗ ಲೂಕರು ಹೇಳುವಂತೆ ಎಲಿಯ, ಮೋಶೆ ಇಬ್ಬರು ಪ್ರವಾದಿಗಳು ಯೇಸು ಕ್ರಿಸ್ತರೊಡನೆ ಮಾತನಾಡುತ್ತಿದ್ದರು. ಏನನ್ನ ಮಾತನಾಡ್ತಾ ಇದ್ರು? ಲೂಕ ಹೇಳುತ್ತಾನೆ, ದಿವ್ಯ ವೈಭವದಿಂದ ಕಂಗೊಳಿಸುತ್ತಿದ್ದ ಇವರಿಬ್ಬರು ಯೇಸು ಜೆರೂಸಲೇಮಿನಲ್ಲಿ ಪ್ರಾಣತ್ಯಾಗ ಮಾಡಿ ದೈವೇಚ್ಛೆಯನ್ನು ನೆರವೇರಿಸಲಿದ್ದ ವಿಷಯವಾಗಿ ಸಂಬೋಧಿಸುತ್ತಿದ್ದರು. ಅಂದರೆ ಯೇಸು ಕ್ರಿಸ್ತರು ಹೇಗೆ ಕಷ್ಟಗಳನ್ನು ಅನುಭವಿಸಿ ಶಿಲುಬೆಯ ಮೇಲೆ ಮರಣವನ್ನು ಹೊತ್ತು ಪುನರುತ್ಥಾನಗೊಂಡು ಹೇಗೆ ನಮ್ಮನ್ನು ರಕ್ಷಿಸಲಿದ್ದಾರೆ ಎನ್ನುವುದನ್ನು ಅವರು ಮಾತನಾಡ್ತಾ ಇದ್ದರು. ಇನ್ನೊಂದು ಅರ್ಥದಲ್ಲಿ
ಪಾಸ್ಕ ರಹಸ್ಯವನ್ನು ಅವರು ಚರ್ಚಿಸ್ತಾ ಇದ್ರು. ಆವಾಗ ಏನಾಯಿತು, ಗಾಢ ನಿದ್ರೆಯಲ್ಲಿ ಇದ್ದಂಥ ಪೇತ್ರ ಮತ್ತು ಸಂಗಡಿಗರು ಎಚ್ಚೆತ್ತಾಗ ಯೇಸುವಿನ ಮಹಿಮೆಯನ್ನು ಅವರೊಡನೆ ನಿಂತಿದ್ದ ಆ ಇಬ್ಬರನ್ನು ಅವರು ಕಂಡರು. ಅವರು ಕಂಡಿದ್ದು ಮಾತ್ರ, ಅವರು ಏನು ಸಂಭಾಷಣೆಯನ್ನು ನಡೆಸುತ್ತಿದ್ದರು ಎಂದು ಪೇತ್ರನಿಗೆ ಅಥವಾ ಉಳಿದವರಿಗೆ ಕೇಳಲಿಕ್ಕೆ ಸಿಗಲಿಲ್ಲ. ಯಾಕೆ? ಅವರು ಗಾಢ ನಿದ್ರೆಯಲ್ಲಿ ಇದ್ದರು. ಒಂದು ವೇಳೆ ಪೇತ್ರ ಹಾಗೂ ಉಳಿದ ಶಿಷ್ಯರು ಅವರು ಜಾಗರೂಕರಾಗಿದ್ದರೆ ಅಥವಾ ನಿದ್ದೆ ಮಾಡದೆ ಹೋಗಿದ್ದರೆ ಯೇಸು ಕ್ರಿಸ್ತರು ಮುಂದೆ ಅನುಭವಿಸುವಂಥ ಕಷ್ಟದ ಬಗ್ಗೆ ಅವರಿಗೆ ಒಂದು ಸ್ಪಷ್ಟ ಚಿತ್ರಣ ಲಭಿಸ್ತಾ ಇದ್ರು. ಒಂದು ವೇಳೆ ಈ ವಿಷಯ ಪೇತ್ರನಿಗೆ ಆವಾಗಲೇ ಗೊತ್ತಿದ್ದರೆ ಮುಂದೊಮ್ಮೆ ಯೇಸು ಕ್ರಿಸ್ತರು ತಮ್ಮ ಕಷ್ಟ, ಸಂಕಟ, ಮರಣದ ಬಗ್ಗೆ ಹೇಳುವಾಗ, ಸ್ವಾಮಿ ಇದು ನಿಮಗೆ ಆಗುವುದು ಬೇಡ ಎಂದು ಪೇತ್ರ ಹೇಳುತ್ತಾ ಇರಲಿಲ್ಲ. ಅಂದರೆ ಅರ್ಥ ಏನು ಪ್ರಿಯ ಸಹೋದರ ಸಹೋದರಿಯರೇ? ನಾವು ಸದಾ ಜಾಗರೂಕರಾಗಿರಬೇಕು. ಒಂದು ವೇಳೆ ನಾವು ನಿದ್ರೆಗೆ ಜಾರಿದ್ದೇ ಆದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಆಲಸ್ಯವನ್ನು, ಬೇಜವಾಬ್ದಾರಿಯನ್ನು ನಾವು ತೋರಿದ್ದೇ ಆದಲ್ಲಿ ದೇವರಿಂದ ಲಭಿಸುವಂಥ ವರಗಳನ್ನು, ದೇವರಿಂದ ಲಭಿಸುವ ದರ್ಶನವನ್ನು ನಾವು ಪಡೆಯಲು ಅಸಹಾಯಕರಾಗುತ್ತೇವೆ. ಅಂಥ ಭಾಗ್ಯವನ್ನು ನಾವು ಕಳೆದುಕೊಳ್ಳುತ್ತೇವೆ. ಅದಕ್ಕಾಗಿ ಯೇಸು ಕ್ರಿಸ್ತರು ಶುಭ ಸಂದೇಶದಲ್ಲಿ ಪ್ರತಿಯೊಂದು ಸಾರಿ ಹೇಳುವ ಮಾತಿದೆ, ಬಿ ಅವೇಕ್, ಬಿ ಅಲರ್ಟ್, ಜಾಗರೂಕರಾಗಿರಿ. ಇಂಥ ಒಂದು ವರವನ್ನು ಈ ಬಲಿಪೂಜೆಯ ವೇಳೆ ಬೇಡಿಕೊಳ್ಳೋಣ. ನಿನ್ನ ಕರಗಳಲ್ಲಿ ನನ್ನ ತನು ಮನವ ಬಲಿ ಕಾಣಿಕೆಯಾಗಿ ನ ತಂದಿರುವೆ. ಪ್ರಭುವೇ ಪ್ರಭುವೇ ದೈನದಿ ಸ್ವೀಕರಿಸು. ಪ್ರಭುವೇ ಪ್ರಭುವೇ ದೈನದಿ ಸ್ವೀಕರಿಸು. ಬಾಳಿನ ಸಂಕಟ ನೋವುಗಳೆಲ್ಲ ನೆಮ್ಮದಿ ಸಂತಸ ಸಂಭ್ರಮವೆಲ್ಲ. ಬಾಳಿನ ಸಂಕಟ ನೋವುಗಳೆಲ್ಲ ನೆಮ್ಮದಿ ಸಂತಸ ಸಂಭ್ರಮವೆಲ್ಲ ಜೊತೆಯಾಗಿ ಇರುವೆ. ನಿನ್ನಯ ಪಾದಕ್ಕೆ ಜೊತೆಯಾಗಿ ಇರುವೆ. ನಿಮ್ಮಯ ಪಾದಕ್ಕೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಅರ್ಪಿಸುವ ಈ ಬಲಿಯೂ ಸರ್ವಶಕ್ತ ದೇವರಿಗೆ ಯೋಗ್ಯವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಏಕೈಕ ಪುತ್ರರ ಮಹಿಮಾಭರಿತ ರೂಪಾಂತರವನ್ನು ಆಚರಿಸಲು ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಪಾವನಗೊಳಿಸಿರಿ. ಅವರ ಮಹಿಮಾ ಜ್ಯೋತಿಯ ಪ್ರಭೆಯಿಂದ ನಮ್ಮನ್ನು ಪಾಪ ದೋಷಗಳಿಂದ ವಿಮುಕ್ತಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ತಾವು ಆರಿಸಿಕೊಂಡ ಸಾಕ್ಷಿಗಳ ಮುಂದೆ ಕ್ರಿಸ್ತರು ತಮ್ಮ ಮಹಿಮೆಯನ್ನು ಪ್ರಕಟಿಸಿ ಮಾನವರೆಲ್ಲರೊಂದಿಗೆ ತಾವು ಹಂಚಿಕೊಂಡ ದೇಹವನ್ನು ದಿವ್ಯ ವೈಭವದ ಕಾಂತಿಯಿಂದ ಕಂಗೊಳಿಸುವಂತೆ ಮಾಡಿದರು. ಹೀಗೆ ತಾವು ಅನುಭವಿಸಲಿದ್ದ ಶಿಲುಬೆಯ ಮರಣದ ಕಳಂಕವನ್ನು ತಮ್ಮ ಶಿಷ್ಯರ ಹೃದಯಗಳಿಂದ ತೆಗೆದುಹಾಕಿದರು. ಅಂತೆಯೇ ಧರ್ಮಸಭೆಯ ಶಿರಸ್ಸಾಗಿದ್ದ ತಮ್ಮಲ್ಲಿ ಅದ್ಭುತಕರವಾಗಿ ಕಂಗೊಳಿಸಿದ ಮಹಿಮಾ ಪ್ರಭೆಯು ತಮ್ಮ ಶರೀರವಾದ ಇಡೀ ಧರ್ಮಸಭೆಯಲ್ಲೂ ಪ್ರಜ್ವಲಿಸುವುದೆಂದು ತೋರಿಸಿದರು.
ಆದುದರಿಂದ ಸ್ವರ್ಗದ ಶಕ್ತರೊಂದಿಗೆ ಇಹದಲ್ಲಿ ನಿಮ್ಮನ್ನು ನಿರಂತರವಾಗಿ ಆರಾಧಿಸುತ್ತೇವೆ ಹಾಗೂ ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು, ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು, ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ. ಅವಳ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯನ್ನು ಈವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿ ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷ್ಠರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮೇಬಿಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ
ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕರ್ತರು ಕಲಿಸಿದ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನ ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೇನೆ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಐಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದಲ್ಲಿಯೂ ಇರಲಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಪರಿಹರಿಸುವವರು, ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. Mogala Jezu, tumbou povit sacramentant, खरोच हजार हसाई म्हूण हांव पाती येतां. हांव सर्व वस्तू प्रास तुजो चड मोग करतां आनी तुका म्हज्या आत्म्यान घेवंक आशेतां. जेजू, ह्या घडये तुका हांवें पवित्र सक्रमेंतांत घेवंक असाध्य तरी आत्मीक रितीन म्हज्या काळजांत तूं ये. तूं म्हज्या काळजांत आसाय म्हूण पातयेवन हांव तुका वेंगून धरतां आनी हांव तुजे थंय संपूर्ण एकवटीत जातां. जेजू, तुजे तावन केदिकच हांवें वेगळो जावंक म्हाका सोडिनाका. आमेन. ಈ ಹಗಲಲ್ಲೂ ಏಕಾಂತವೇ, ಹೊತ್ತು ಹೋಗದು ನೀ ಬರದೆ ಈ ಬಾಳಲಿ, ಕತ್ತಲಾಗದು ಈ ಬದುಕು ನೀನಿದ್ದಲಿ. ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪುತ್ರರ ಮಹಿಮಾ ಭರಿತ ರೂಪಾಂತರದಲ್ಲಿ ಅವರ ಕಾಂತಿಪೂರ್ಣ ವೈಭವವನ್ನು ಪ್ರಕಟಿಸಲು ಇಚ್ಛಿಸಿದ್ದೀರಿ. ನಾವು ಸ್ವೀಕರಿಸಿದ ಸ್ವರ್ಗೀಯ ಪೋಷಣೆಯು ನಮ್ಮನ್ನು ಅವರ ಅನುರೂಪಿಗಳಾಗುವಂತೆ ಮಾರ್ಪಡಿಸಲಿ.
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಕ್ರಿಸ್ತನ ಶಾಂತಿ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಪುತ್ರರೊಡಗೂಡಿ ಅರಸೆಮ್ಮನು ತಾಯಿ, ಪವಿತ್ರ ಶಿಲ್ಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ